ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದೇವರ ಮುಂಗಾರು ಬಡ್ಸ ಶುರುವಾದ 10 ದಿನ ಆಂಡಲ ಉಡುಪಿ ಜಿಲ್ಲೆಡ್ ಅಂದಾಜಿ ಮಂತಿನಾತ್ ಬಡ್ಸ ಬೈದಜಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಪಾಡೊಂದಿತ್ತಂಡಲ ಕರಾವಳಿಡ್ ಸರಿಯಾದ ಬಡ್ಸ ಬೈದಜಿ ಬಡ್ಸೋನು ನಂಬುದು ಬಿತ್ತು ಬಿತ್ತಿನ ರೈತರ ಕಂಗಾಲಾದಿ ಇತ್ತೆ ರಡ್ಡನೆ ಸರ್ತಿ ಬಿತ್ತೆರೆ ಅಟ್ಟಣೆ ಮಲ್ತೊಂದುಲ್ಲೇರ ಈ ಸರ್ತಿ ಬಡ್ಸ ಬಾರಿ ನಲಿಪ ಒಂದುಂಡು ಕರಿನ ವರ್ಷ ಪಗ್ಗು ಬೇಸೆ ತಿಂಗುಳ್ಡೆ ಭಾರಿ ಬಡ್ಸ ಬೈದಣ ಅಂಡ್ ಈ ಸರ್ತಿ ಈತ ನೆಟ್ಟ ಪನಿ ಬಡ್ಸ ಅಂದೆ ಪನುಲಿ ಮುಂಗಾರು ಬಡ್ಸ ಶುರುವಾದ 10 ದಿನ ಆಂಡಲ ಉಡುಪಿ ಜಿಲ್ಲೆಡ ಅಂದಾಜು ಪಾಡ್ನಾತ್ ಬಡ್ಸ ಬೈದಜಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಪಾಡೊಂದಿತ್ತನಲ ಕರಾವಳಿಡ್ ಸರಿಯಾದ ಬಡ್ಸ ಬೈದಜಿ ಬಡ್ಸೊನ್ ನಂಬುದು ಬಿತ್ತು ಬಿತ್ತಿನ ರೈತರ ಕಂಗಾಲಾದಿತ್ತೆ ರಡ್ಡನೆ ಸರ್ತಿ ಬಿತ್ತೆರೆ ಅಟ್ಟಣೆ ಮಲ್ತೊಂದುಲ್ಲೇರ ಈ ಸರ್ತಿ ಉಡುಪುಡು ಈ 10 ದಿನ ಬಡ್ಸ ಏಪಲೊರ್ದು ಭಾರಿ ಕಮ್ಮಿ ಆದಿತ್ತಂಡು ಇಂದೆಡ್ದು ಬೆನ್ನಿದಕ್ಲೆಗ್ ಮಲ್ಲ ಪೆಟ್ಟು ಬುಡ್ದುಂಡು ಕಂಡದತ್ತದು ಅದ ಮಲ್ತದಿಂಡಲ ನೀರದ ಕೊರತೆ ರೈತರ ಕಂಗಾಲಾತಿರ ಹವಾಮಾನ ಇಲಾಖೆದ ದುಂಬತ್ತ ಸೂಚನೆ ನಂಬುದು ಪಾಕ ಜನ ಬಿತ್ತು ಬಿತ್ತದೇರ ಸರಿಯಾದ ಬಡ್ಸ ಬರಂದೆ ಬಿತ್ತದಿನ ಬಿತ್ತು ನುಂಗುದು ಹಾಳ ಹೊಂದಿತ್ತದ ರೈತರಿಗೆ ಹೆಚ್ಚ ಖರ್ಚಿ ಬೊಕ್ಕ ದುಡ್ಡು ನಷ್ಟ ಒಂದುಂಡು ಬಡ್ಸದ ಕೊರತೆ ಕಾರಣ ಬೆನ್ನಿದ ಕಾರ್ಯಲಿಗೆ ಸಮಸ್ಯೆ ಹೊಂದಿತ್ತದ ಬಿತ್ತದಿನ ಬಿತ್ತಲು ಹಾಳತ್ತನಂದು ಬೆನ್ನಿದಕ್ಲು ಎಕ್ಕಂದೆಲ್ ಬಿಡ್ತೀರ ಚರಂಡಿ ವ್ಯವಸ್ಥೆ ಇಜ್ಜಂದ ನೀರು ಜಪ್ಪಂದೆ ಕಂಡುಡ್ದು ನೀರು ಪೋಯರೆ ಜಾಗಿ ಇಜ್ಜಿ ಇಂದೆಡ್ದು ರೈತರಿಗೆ ಸಮಸ್ಯೆ ಎದುರಾತನಂದು ಬೆನ್ನಿದಕ್ಲು ದುಡ್ತೀರ. ಮಳೆ ಕಮ್ಮಿ ಇರುವುದರ ಕಾರಣ ಕೃಷಿ ಚಟುವಟಿಕೆ ಸ್ವಲ್ಪ ತೊಂದರೆ ಆಗಿ ಕೆಲವು ಕಡೆ ಬಿತ್ತನೆ ಬೀಜ ಬಿತ್ತಿ ಹಾಳಾಗಿ ಹೋಗಿದೆ. ಅದೊಂದು ಕೃಷಿಕರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಮತ್ತು ಮತ್ತೊಂದು ವಿಷಯವನ್ನು ಇಲ್ಲಿ ಎಲ್ಲ ರಸ್ತೆ ಆಗಿದೆ, ಚರಂಡಿ ವ್ಯವಸ್ಥೆ ಇಲ್ಲ, ನೀರು ಇಳಿಯೋದಿಲ್ಲ, ಗದ್ದೆಯಿಂದ ನೀರು ಹೋಗಲಿಕ್ಕೆ ಜಾಗ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಉಂಟು ಕೃಷಿಕರಿಗೆ. ಕರಿನ ಬಡ್ಸ ಹೆಚ್ಚು ಅದನಷ್ಟಾದಿತ್ಯನ ರೈತರು ಈ ಸರ್ತಿ ಎಡ್ಡೆ ಮುಂಗಾರು ಬಡ್ಸೋನ್ ಎದುರ್ತು ಹೊಂದಿತ್ತೆರ ಆಂಡ ಬಡ್ಸ ಕೈಕೊರ್ನೆಡ್ದವರ ಪೋಡಿಗೆ ಹೆಚ್ಚಾತಂಡು ನನದ ರಡ್ಡು ಮುಜಿದಿನೊಟ್ಟು ಎಡ್ಡೆ ಬಡ್ಸ ಬತ್ತಂಡ ಮಾತ್ರ ಬೆನ್ನಿದ ಕಾರ್ಯಲಿಗೆ ಉಮೇದು ಬರೊಂದು ಪನ್ಪೆರ ಒಡಿಪದ ವಾರ್ತಾಮಾಣಿ ಪ್ರಮೋದ್ ಸುವರ್ಣ ಕಟಪಾಡಿ ಬರ್ಪುನ ಸೋಮವಾರ ಸಂಕ್ರಾಂತಿ ಬೇಸ್ಯ ತಿಂಗಳು ಅಕ್ಕೇರಿ ಅವನುಂಡು ಆಂಡಲ ಸರಿಯಾಯಿನ ಮರಿಯಲ ಸುರು ಆಪನಂಚ ತೋಜೊಂದಿಜ್ಜಿ ಕಾರ್ತೆಲ್ಡು 7 ಪೋಪನ ನಿಪಂಡ ಜೂನ್ 22 ಬರ್ಸದ ಪ್ರಧಾನ ನಕ್ಷತ್ರಲೆಡು ಒಂಜಾದುಪ್ಪುನ ಆರಾದ್ರೆ ಸುರು ಆಯ್ರೆ ಉಂಡು. ಭಾರಿ ಬಡ್ಸ ಬತ್ತಿನೆಡ್ದವರ ಉಜಿರೆಬೊಕ್ಕ ಕನ್ಯಾಡಿ ಒಂಜಿ ಗ್ರಾಮ ಪಂಚಾಯತ್ ಸುತ್ತದ ಅಂಬಡೆಬೊಟ್ಟು ಪಂಪನವಲು ಪಳ್ಳುಗು ಅಡ್ಡ ಕಟ್ಟಿದಿತ್ತಿನ ತತ್ಕಾಲದ ಸಂಕ ಪುಲಿದು ಬುಡ್ದು ಸಮಸ್ಯೆದ ಮಿತ್ತ ಸಮಸ್ಯೆ ಉಂಡು ಮಲ್ದಂಡ. ಭಾರಿ ಬಡ್ಸ ಬತ್ತಿನೆಡ್ದವರ ಉಜಿರೆಬೊಕ್ಕ ಕನ್ಯಾಡಿ ಒಂಜಿ ಗ್ರಾಮ ಪಂಚಾಯತ್ ಸುತ್ತದ ಅಂಬಡೆಬೊಟ್ಟು ಪಂಪನವಲು ಪಳ್ಳುಗು ಅಡ್ಡ ಕಟ್ಟಿದಿತ್ತಿನ ತತ್ಕಾಲದ ಸಂಕ ಪುಲಿದು ಬುಡ್ದು ನೀರಡೆ ಪೋತುಂಡು ಇಂದೆಡ್ದವರ ಉಜಿರೆಬೊಕ್ಕ ಸುತ್ತಮುತ್ತದ ಪ್ರದೇಶಲನ ನಡುಟು ಸಂಪರ್ಕ ಕಡಿದಂಡ ಅಂಬಡೆಬೊಟ್ಟುಡು 2.5 ಕೋಟಿ ರೂಪಾಯಿ ಖರ್ಚಿಡು ಹೊಸ ಎಲ್ಜೆ ಸಂಕ ಕಟ್ಟೋನ ಕಾರ್ಯ ನಡ್ತೊಂದುಂಡು. ಸಂಕ ಕಟ್ಟೊಂದು ಪುನೆಡ್ದವರ ಪರಸಂಕುನ ದೆಪ್ಪಾದ ಕೈತಲ ಮಣ್ಣು ದಿಂಜಾದ ತತ್ಕಾಲದ ಮಾರ್ಗ ಮಲ್ತದಿತ್ತಂಡು ಆಂಡ ಬಡ್ಸೋಗು ಪಳ್ಳ ದಿಂಜಿದ ಪರಿತಿನೆಡ್ದವರ ತತ್ಕಾಲದ ಮಾರ್ಗದ ಮಿತ್ತು ಸುಮಾರು 3 ಅಡಿ ತಾತ ನೀರು ಪರ್ತದ ಮಣ್ಣು ಮಾತ ಬೊಲ್ಲೊಡಿಪೋತುಂಡು. ಊರ್ದಕ್ಲು ಪೊಲೀಸರು ಮಾರ್ಗದ ರಡ್ಡ ಕಡೆಡ್ದಲ ಗಾಡಿಲನ ಸಂಚಾರ ತಡಿತದ ದುಂಬತ್ತ ಜಾಗೃತಿ ವಹಿಸಿದರ ಅಂಬಡೆಬೊಟ್ಟು ಮಾರ್ಗ ಬಂದ ನೆಡ್ದವರ ಊರ್ದಕ್ಲು ಶಾಲೆಗೆ ಒಪ್ಪನ ಜೋಕ್ಲು ಉಜಿರೆ ಬೊಕ್ಕ ಬೇತ ಕಡೆಟ್ಟು ಪೈರೆ ಹೆಚ್ಚಿಗೆ ಆದ 20 ಕಿಲೋಮೀಟರ್ ದಾತ ಸುತ್ತ ಬತ್ತದ ಸಂಚಾರ ಮಲ್ಪಡಾಯಿನ ಸ್ಥಿತಿಗತಿ ಉಂಡಾತಂಡ. ಕಾಮಗಾರಿ ಭಾರಿ ನಿಧಾನೋಡು ಸಾಗೊಂದಿತ್ತದ ಬಡ್ಸ ಒಂದುವೇ ರೀತಿ ದುಂಬರಿಂಡ ಸಂಕ ಇಜ್ಜಂದ ಇಡೀ ಮರಿಯಲೋಡು ಊರ್ದಕ್ಲು ಜೋರು ಕಷ್ಟ ಎದುರು ಸಾವುಡಾಪುಂಡೊಂದು ಊರ್ದಕ್ಲು ಪೋಟಿಗೆ ತೋಜಾದಿರು. ಬೆದ್ರಾಪೇಂಟದ ಪಾಕ ಕಡಿಟ್ಟು ಬಡ್ಸದ ನೀರು ಎರ್ಕದು ಗಾಡಿ ಬುಡ್ಪುನಕ್ಲೆಗ್ ಸಾರ್ವಜನಿಕರಿಗೆ ಮಲ್ಲ ಸಮಸ್ಯೆ ಆತಂಡು. ಜ್ಯೋತಿ ನಗರ ಕೃಷ್ಣಕಟ್ಟೆ ಸಮಗಾರ ಗುಂಡಿ ಕೈತಲು ನೀಂದುನ ಕಿದುತಂಚಾತನಂದು ಊರ್ದಕ್ಲು ಅಸಮಾಧಾನ ತೋಜಾದಿರು. ಜೋರದ ಬಡ್ಸ 15 ನಿಮಿಷ ಬತ್ತಂಡ ಬೆದ್ರಾಪೇಂಟೆ ಪಾಕ ಕಡಿಟ್ಟು ಬೊಲ್ಲ ತಬಲ್ನ ಸಮಸ್ಯೆ ಮಾರ್ಗುಡು ಸಂಚಾರ ಮಲ್ಪನ ಗಾಡಿದಕ್ಲೆಗ್ ನಡತೊಂದು ಪೋಪನಕ್ಲೆಗ್ ಕಿರಿಕಿರಿ ಉಂಡು ಮಲ್ತೊಂದುಂಡು. ಬೆದ್ರಾ ಪುರಸಭೆ ಮರಿಯೊಳಗಾನಗ ಮಾರ್ಗದ ಬರಿತ ಚರಂಡಿಲಿನ ಮಲ್ತುಕೊರಂದಿನ ಹಿಡ್ದವರ ಜ್ಯೋತಿನಗರ ಕೃಷ್ಣಕಟ್ಟೆ ಸಮಗಾರ ಗುಂಡಿ ಕೈತಲ್ ಬಡ್ಸದ ನೀರು ಪೋಯರೆ ಜಾಗೆ ಇಜ್ಜಂದ ನೀಂದುನ ಕಿದುತಂಚ ಅದು ಪೊತ್ತುನೊಂದು ಊರುದಕ್ಲು ಅಸಮಾಧಾನ ತೋಜಾದಿರು.
ರೋಟರಿ ಬಾಬು ರಾಜೇಂದ್ರ ಶಾಲೆ ಬೊಕ ಜ್ಯೋತಿನಗರ ಶಾಲೆದ ಜೋಕುಲು ಪೋಪುನ ಬರ್ಪುನ ಪುರ್ತುಡು ಜೋರಾದ ಪಡ್ಸ ಬತ್ತನ ಗಾಡಿಲು ರಭಸುಡು ಪೋಪುನ ಹಿಡ್ದವರ ನೀರು ಜೋಕ್ಲನ ಮಿತ್ತರಟ್ಟದ ಚಂಡಿ ಪುಂಡ್ಯ ಒಂದುಲ್ಲೆರ ಕೃಷ್ಣಕಟ್ಟೆ ಮಾರ್ಕೆಟ್ ಕಟೋಣದ ಎದುರುದ ಮಾರ್ಗುಡು ಬಡ್ಸದ ನಿರ್ದಿಂಜಿದು ಎದುರುಡುಪ್ಪುನ ಮಾರ್ಗುಡು ಬಡ್ಸದ ಬೊಲ್ಲದಿಂಜಿದು ಎದುರುಡುಪ್ಪುನ ರಿಕ್ಷಾ ಪಾರ್ಕ್ ದಂಚಿ ಪರಿಪುನ ಹಿಡ್ದವರ ಮಾರ್ಗ ಕಡಪುನಕ್ಲಿಗೆ ಕಷ್ಟ ಒಂದುಂಡು ಒವ್ವಾಣಲ ಗಾಡಿ ಒಂತೆ ಬೀಸಪ್ಪೊಂಡು ಪಂಡ ಮಾರ್ಗದ ಬರೆಟ್ ಉಂತುನಕ್ಲ ಮೇಲಿಗೆ ನೀರು ರಟ್ಟುಂಡು ಬೆದ್ರ ರಾಜಮಾರ್ಗ ಸಮಗಾರ ಗುಂಡಿ ಮಾರ್ಗ ಒಂದುವೇ ನಮೂನೆ ಉಂಡು ಊರದ ಸತೀಶ್ ಬಂಗಿರ ಮಾಧ್ಯಮದ ಕ್ರೀಡ ಪಾತಿಡ್ದು ಈ ದುಂಬೆ ಪುರಸಭೆಗೆ ಪಾಕಸರ್ತಿ ದೂರು ಕೊಡ್ದಿತ್ತಣಲ್ಲ ಸರಿಯಾದ ಕೆಲಸ ಮಂತದ ಜನಪ್ರತಿನಿಧಿಗಳಿಗೂ ಒಂದು ಲೆಕ್ಕುಗಿಜ್ಜಿಂದು ಪಂತೆರು ರಿಕ್ಷಾ ಡ್ರೈವರ್ಲು ಸತ ಮರಿಯಲದ ಸಮಸ್ಯೆ ಬಗೆಟ್ಟು ಅಸಮಾಧಾನ ತಿರಿಪಾದಿರ ಮುಲ್ಪದ ಸಮಸ್ಯೆನ ಬಗೆಟ್ಟು ಜವಾಬುಗೋರ್ನ ಮುಖ್ಯ ಅಧಿಕಾರಿ ಇಂದು ಬರ್ಸಬನ್ನಗ ಸಮಸ್ಯೆ ಆಪ್ನವು ಇತ್ತಿನವೇ ನೀರು ಒಂತಂದಿನ ಕ್ರಮದೆತ್ತನ್ನುವ ಒಂಜಿ ವಾರದಲ್ಲಿ ಮಾತಾ ಸಮಸ್ಯೆ ಪರಿಹಾರಕ್ಕೂ ಪ್ರಯತ್ನ ಮಲ್ಪ ಅಂದು ಪಂತೆರ ಪುರಸಭೆದು ಎಂಕಲು 5 ತಾರೀಕಿನಿಂದ ಇಂಚಿನ ಬರ್ಸ ಬತ್ತಿನಾಗ ಎಂಕಲು ಅಕಲೆ ಕಂಪ್ಲೇಂಟ್ ಮಾಡ್ತ ಏರ್ನರ ರೆಸ್ಪಾನ್ಸ್ ಇದ್ದಿ ಮುಖ್ಯಾಧಿಕಾರಿಗಳ ಕಂಪ್ಲೇಂಟ್ ಮಾಡ್ತ ರೆಸ್ಪಾನ್ಸ್ ಇದ್ದಿ ಮತ್ತು ಕೂಡ ಬರ್ಸ ಬತ್ತಿನಟ್ಟು ಒಂದು ಪುನಃ ಕೂಡ ಬರ್ಸ ಬತ್ತಿನಟ್ಟು ಎಂಕಲು ಕಂಪ್ಲೇಂಟ್ ಮಾಡ್ತಿನಟ್ಟು ಐಕ್ಲದರ ರೆಸ್ಪಾನ್ಸ್ ಇದ್ದಿ ಕಾಲೇಜ್ ಒಂದು ಒಂಟದಿಂದ ಮಾತ್ರ ಬರಿತ ಮಣ್ಣು ಕೂಡ ಪೂರ್ಣ ಅಂದಾಜಿಲ್ಲ ಉಂಟು ಅಂಜಾದ ಮಣ್ಣು ಏಪ ಡ್ರೈನೇಜ್ ಸಿಸ್ಟಮ್ ಬತ್ತಿದ್ದು ಸ್ವಲ್ಪ ಅಪ್ಪ ಅದ ಮುಟ್ಟ ಒಂದು ನೆಕ್ ಇಂಗ್ಲಿಗೆ ಮಸ್ತ್ ಪ್ರಾಬ್ಲಮ್ ಬಂದ ನೀರು ಹಾಕೋದು ಅಂಗಡಿ ಬೆಲೆ ಮಾಡ್ತಾರೆ ಅದು ಅಂಗಡಿ ಬಂದು ಮಾತ್ರ ಮಲ್ಕೊಡೋದು ಅಂಗಡಿ ಬಂದು ಮತ್ತೆ ಇಂಗ್ಲಿಗೆ ಆರೆಗಳು ದೂರ ಸಾಲ ವ್ಯವಸ್ಥೆ ಮಲ್ತಿದ್ದೀನಿ ನನ್ನ ಅಂಗಡಿ ಇಲ್ಲ ಬಗ್ಗೆ ಆ ಇಲ್ಲಿಗೆಲ್ಲ ನೀರು ಹಾಕೋದು ಕಲ್ಲು ಹಾಕೋದು ಮಸ್ತ್ ಒಂದು ಪ್ರಾಬ್ಲಮ್ ಐದು ವರ ಮೇಲೆ ಬಂದು ಕುಡಿಯಟ ಹೊರಗಡೆ ಮೇಲೆ ಬಂದು ಕುಡಿಯಟ ಮೂಡುಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ನೀರು ನಿಂತಿರುವ ಬಗ್ಗೆ ಸಮಗರಗುಂಡಿಯಲ್ಲಿರುವ ರಸ್ತೆಯು PWD ರಸ್ತೆಯಾಗಿದ್ದು PWD ಅಧಿಕಾರಿಗಳಿಗೂ ಈ ಬಗ್ಗೆ ಮಾಹಿತಿಯನ್ನು 1 ವಾರದ ಹಿಂದೆಯೇ ಕೊಟ್ಟಿದೆ. ಆದರೆ ಯಾವುದೂ ಕೆಲಸ ಆಗಿಲ್ಲ. ಈಗ ಪುರಸಭಾ ವತಿಯಿಂದ JCBಯಲ್ಲಿ ಈ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನೋ ಎಂಟ್ರಿ ಹತ್ರ ಈ ಅಮೃತ್ ಯೋಜನೆಯಡಿ ಮಾಡಿರುವ ಕೆಲಸಗಳನ್ನು 2 ದಿನದಲ್ಲಿ ಪೂರ್ತಿ ಸಮತಟ್ಟು ಮಾಡುವಂಥ ಕೆಲಸವೂ ಆಗ್ತಾಯಿದೆ. 1 ವಾರದಲ್ಲಿ ಎಲ್ಲೆಲ್ಲಿ ನೀರು ನಿಂತಿದೆಯೋ ಅದರ ಬಗ್ಗೆ ಎಲ್ಲ ಪೂರ್ತಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಲೇ ಜನರಿಗೂ ಇದ್ದ ಕಸಗಳನ್ನು ಚರಂಡಿಗಳಲ್ಲಿ ಬೀಳದಂತೆ ನೋಡುವಂಥದ್ದು ಸಾರ್ವಜನಿಕರದು ಜವಾಬ್ದಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಥಾಯ್ಲೆಂಡ್ದ ಬ್ಯಾಂಕಾಕ್ಡ್ ಗ್ಲೋಬಲ್ ಎಜುಕೇಷನ್ ಸಮ್ಮಿಟ್ ನಡೆದುದಿದ್ದದು ಕುಡ್ಲದ ಶ್ರೀನಿವಾಸ ವಿಶ್ವವಿದ್ಯಾನಿಲಯಗೂ ಮೂಜಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬೈದನೆಂದು ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಶ್ರೀನಿವಾಸರಾವ್ ಪಂತೆರ. ಕುಡ್ಲದ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಶ್ರೀನಿವಾಸರಾವ್ ಸುದ್ದಿಕೊಟ್ಟಡು ಪಾತ್ರದ ಇಂಚಿಪ್ಪ ಥಾಯ್ಲೆಂಡ್ ಬ್ಯಾಂಕಾಕ್ಡ್ ಗ್ಲೋಬಲ್ ಎಜುಕೇಷನ್ ಸಮ್ಮಿಟ್ ನಡೆದಿದ್ದದು ಶ್ರೀನಿವಾಸ ವಿಶ್ವವಿದ್ಯಾನಿಲಯಗೂ ಅಂತಾರಾಷ್ಟ್ರೀಯ ಮೂಜಿ ಪ್ರಶಸ್ತಿ ಬೈದಂಡು ವಿಶ್ವವಿದ್ಯಾನಿಲಯಗೂ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಇನ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಗೆ ಎಕ್ಸಲೆನ್ಸ್ ಇನ್ ಇಂಡಸ್ಟ್ರಿ ಇಂಟಿಗ್ರೇಟೆಡ್ ಟೆಕ್ನಿಕಲ್ ಎಜುಕೇಷನ್ ಅವಾರ್ಡ್ ఒక ಸಂಸ್ಥೆದ ಪ್ರಿನ್ಸಿಪಾಲರ್ ಡಾಕ್ಟರ್ ಶ್ರೀನಿವಾಸ ಮಯ್ಯರಿಗೆ ಮಿಷನರಿ ಎಜುಕೇಷನ್ ಲೀಡರ್ ಅವಾರ್ಡ್ ತಿಕ್ಕದನಂದು ಪಂಡೆರ್. ಈ ಪ್ರಶಸ್ತಿಲು ಬರವು ಸಂಶೋಧನೆ ಉದ್ಯಮ ಸಂಯೋಜಿತ ಕಲ್ಪುಬಕ ವಿದ್ಯಾರ್ಥಿ ಅಭಿವೃದ್ಧಿ ಕ್ಷೇತ್ರಲೆಡೆ ಶ್ರೀನಿವಾಸ ಸಂಸ್ಥೆಲನ ಸಾಧನೆ ಬೊಕ ಕೊಡುಗೆನ ಅಂತಾರಾಷ್ಟ್ರೀಯ ಮಟ್ಟಡು ದೆರ್ತಪತ್ತನ ಗುರುತು ಒಂದು ಬಜಿ ಸಂಸ್ಥೆದ ಸಾಧನೆ ಹತ್ತು ಕರಾವಳಿ ಕರ್ನಾಟಕದ ಬರವು ಕ್ಷೇತ್ರಗೂ ತೆಗೆದಿನ ಅಂತಾರಾಷ್ಟ್ರೀಯ ಮರ್ಯಾದೆಂದು ಪಂಡೆರ್. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಏರ್ ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಪನ್ಪನ BTech ಕೋರ್ಸ್ ಶುರು ಮಾಡ್ತಿದ್ದ ಇದಕ್ಕೆ ಎಡ್ಡೆ ಒತ್ತು ತಿಕ್ಕದಂಡ ನನ್ನದು ಅದೇನು ಕ್ಲೇಡು ಸ್ಟೂಡೆಂಟ್ ಎಕ್ಸ್ಚೇಂಜ್ ಕಾರ್ಯಕ್ರಮದ ಇವನ್ನ ಉದ್ದೇಶಲ ಉಂಡೊಂದು ಡಾಕ್ಟರ್ ಶ್ರೀನಿವಾಸರಾವ್ ಪಂಡೆರ್. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಕುಮಾರ್, ಪ್ರಿನ್ಸಿಪಾಲರ್ ಡಾಕ್ಟರ್ ಶ್ರೀನಿವಾಸ ಮಯ್ಯ ಸುದ್ದಿ ಕೊಟ್ಟಿದ್ದಾರೆ. ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೊರ್ಕಂಜ್ ಪಂಡಿತ್ ಯೂನಿವರ್ಸಿಟಿ, ಸಿಯಾಮ್ ಯೂನಿವರ್ಸಿಟಿ, ಬ್ಯಾಂಕಾಕ್ ಯೂನಿವರ್ಸಿಟಿ ಹಾಗೂ ಎಜುಸ್ಕಿಲ್ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಲಾದ ಈ ಶೃಂಗಸಭೆಯಲ್ಲಿ ಭಾರತ ಮತ್ತು ಥೈಲ್ಯಾಂಡಿನ ಶಿಕ್ಷಣ ತಜ್ಞರು, ಉದ್ಯಮ ನಾಯಕರು ಹಾಗೂ ಸಂಶೋಧಕರು ಭಾಗವಹಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಯೂನಿವರ್ಸಿಟಿ ಮತ್ತು ಶ್ರೀನಿವಾಸ್ ಸಂಸ್ಥೆಗಳಿಗೆ ಈ 3 ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದೆ. ಮೊದಲನೇದಾಗಿ ಗ್ಲೋಬಲ್
ಎಕ್ಸಲೆನ್ಸ್ ಅವಾರ್ಡ್ ಇನ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಶ್ರೀನಿವಾಸ್ ಯೂನಿವರ್ಸಿಟಿಗೆ. ಎರಡನೇದಾಗಿ ಎಕ್ಸಲೆನ್ಸ್ ಇನ್ ಇಂಡಸ್ಟ್ರಿ ಇಂಟಿಗ್ರೇಟೆಡ್ ಟೆಕ್ನಿಕಲ್ ಎಜುಕೇಷನ್ ಅವಾರ್ಡ್, ಇದು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮೂರನೇದಾಗಿ ವೈಯಕ್ತಿಕವಾಗಿ ನನಗೆ ದ್ಯಾಟ್ ಈಸ್ ವಿಷನರಿ ಎಜುಕೇಷನ್ ಲೀಡರ್ ಅವಾರ್ಡ್. ಇದು 3 ಅವಾರ್ಡನ್ನು ನಮಗೆ ಥೈಲ್ಯಾಂಡಲ್ಲಿ ಎಜುಕೇಷನ್ ಸಮಿತಿಯಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ನಮ್ಮ ಪ್ರಯತ್ನ ಏನಾಗಿತ್ತು ಅಂತ ಹೇಳಿದರೆ, ಅಲ್ಲಿಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿಬೇಕು ಅಂತ ಹೇಳ್ಕೊಂಡು ಅದು ಈಗ ಪ್ರಾಯಶಃ ಸಕ್ಸಸ್ ಆಗ್ತಾ ಉಂಟು. ಯಾಕೆಂದರೆ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಅಲ್ಲಿಂದ ಒಂದು 30 ಜನ ಇಲ್ಲಿ ಬಂದು ಇಲ್ಲಿ ಒಂದು 15 ದಿವಸ ಅಥವಾ 20 ದಿವಸದ್ದು ಸರ್ಟಿಫಿಕೇಟ್ ಪ್ರೋಗ್ರಾಮನ್ನು ಮಾಡಲಿಕ್ಕೆ, ಅಂದರೆ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್. ಅವರಿಗೆ ನಮ್ಮ ವೆಬ್ಸೈಟ್ ನೋಡಿ ಅವ್ರು ಭಾಳಷ್ಟು ನೋಡಿದ್ದಾರೆ. ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ನಮ್ಮಲ್ಲಿ ಭಾಳಷ್ಟು ಆಗ್ತಾ ಉಂಟು ಅಂತೆಲ್ಲ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಆ ಒಂದು ಆಸಕ್ತಿಯಲ್ಲಿ ಅವರು ಇಲ್ಲಿ ಬಂದು ನಮ್ಮಲ್ಲಿ ಕಲಿತಾರೆ ಅಂತೇಳಿ ಒಂದು ಅವರು ಇಂಡೆಂಟ್ ಒಂದು ಮಾಡಿದ್ದಾರೆ, ಪ್ರಪೋಸಲ್ ಕಳಿಸಿದ್ದಾರೆ. ಅದು ನಾವು ಈಗ ಮುಂದುವರಿಸಿ ಪ್ರಾಯಶಃ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಿಗೆ ಒಂದು 30 ಜನ ಇಲ್ಲಿ ಬಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಕಲಿತಾ ಇದ್ದಾರೆ. ಕೇರಳದ ಪುಣ್ಯಕ್ಷೇತ್ರ ಇಂಚೆಪ ಪುದರ್ಪುಯಿನ ಕೊಟ್ಟಿಯೂರುಡು ಕರ್ನಾಟಕದ ಭಕ್ತರಿಗೆ ದೇವರೆಂತುಯರೆ ಅವಕಾಶ ಕೊರೊಂದಿಜ್ಜರು ಪೆಟ್ಟುಪಾಡೊಂದುಲ್ಲೆರಂದು ಪನ್ಪುನ ದೂರು ಬಾರಿ ಸುದ್ದಿ ಆವಂದಿತ್ತದು. ಆ ಬಗೆಟ್ ಕ್ಷೇತ್ರದ ಭದ್ರತೆ ಜವಾಬ್ದಾರಿದ DIG ಯತೀಶ್ ಚಂದ್ರ ಜವಾಬ್ ಕೊಡ್ತೇರು. ಎಂಚಿಪದ ದಿನಕ್ಲೆಡ್ ಪುದರ್ಗ್ ಬತ್ತಿನ ಕೇರಳದ ಪುಣ್ಯಕ್ಷೇತ್ರ ಕೊಟ್ಟಿಯೂರುಗು ಕರ್ನಾಟಕದ ಭಾರಿ ಜನ ಭಕ್ತರು ತಿರ್ಗಾಟದಕ್ಕಲು ಪೋಂದುಲ್ಲೆರು. ಕರ್ನಾಟಕದ ಭಕ್ತರಿಗೆ ದೇವರೆಂತುಯರ ಅವಕಾಶ ಕೊರೊಂದಿಜ್ಜರು ಪೆಟ್ಟುಪಾಡೊಂದುಲ್ಲೆರಂದು ಪನ್ಪನ ದೂರು ಬಾರಿ ಸುದ್ದಿ ಆವಂದಿತ್ತದು. ಆ ಬಗೆಟ್ ಕ್ಷೇತ್ರದ ಭದ್ರತೆ ಜವಾಬ್ದಾರಿ ವಹಿಸುವನ್ನ ಕಣ್ಣೂರು ರೇಂಜ್ದ DIG ಯತೀಶ್ ಚಂದ್ರ ಜವಾಬ್ ಕೊಡ್ತೇರು. ಕೊಟ್ಟಿಯೂರುಡು ದೇವರೆಂದು ಉಪ್ಪುನಕ್ಲಿಗೆ ಮಾತಾ ವ್ಯವಸ್ಥೆ ಮಲ್ದಂಡು 25 ದಿನ ಉಪ್ಪುನ ದೇವರನ ವಿಶೇಷ ಕಾರ್ಯಕ್ರಮಕ್ಕೂ ಕರ್ನಾಟಕದ ಭಾರಿ ಜನ ಭಕ್ತರು ಬರೋಂದುಲ್ಲೇರು. ಅಕ್ಲಿಗೆ ಅನುಕೂಲ ಆಯರೆ ಕನ್ನಡೊಡೆ ಲೆತ್ತು ಪನೊಂದುಂಡು ಸರಿಯೈನ ಪಾರ್ಕಿಂಗ್ ವ್ಯವಸ್ಥೆ ಮಲ್ದಂಡು ಪರಿಸರ ನಿರ್ಮಲದಿಯರ ಪ್ರಯತ್ನ ಸಾಗದಂಡು ಅವಲವಲು ಕುಂಟುದಕ್ಕುನ ಕುಪ್ಪಿಲು ಜೋಡುಲೆನ್ ಬುಡ್ದು ಪೈರಬಲ್ಲಿ ದೇವರೆಂತುದು ಮಾತೆರ್ಲ ಸಾಕಾರ ಕುರುಡೊಂದು DIG ಯತೀಶ್ ಚಂದ್ರ ಭಿನ್ನೈತುಂದೆರು. ಇಲ್ಲಿ ಕೊಟ್ಟಿಯೂರು ಟೆಂಪಲ್ ಇನ್ಚಾರ್ಜ್ ಸೆಕ್ಯೂರಿಟಿಗೆಗೋಸ್ಕರ ದೇವಸ್ಥಾನ ಜನಗಳು ಮತ್ತು ಪಂಚಾಯತ್ ಅವರು ಬೇರೆ ಎಲ್ಲರೂ ಇದು ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಸತಿಗಿಂತ ಈ ಸತಿ ತುಂಬ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಕರ್ನಾಟಕದಿಂದ ಬಹಳ ಜನ ಭಕ್ತಾದಿಗಳು ಬರ್ತಿರ್ತೀರ. ಪಾರ್ಕಿಂಗಿಂದ ಬೋರ್ಡ್ ಮತ್ತು ನಿಮಗೆ ಕನ್ನಡದಲ್ಲಿರೋ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ದೀವಿ, ಕನ್ನಡದಲ್ಲೆಲ್ಲ ಬೋರ್ಡ್ ಬರೆದಿದೆ. ಸೊ ಎಲ್ಲರೂ ಬರಬೇಕು, ಸ್ವಾಗತ. ಬಂದಾಗ ಎಲ್ಲರೂ ಬಟ್ಟೆಗಳನ್ನ ಅಲ್ಲಿ ಎಸೆಯೋದು, ಚಪ್ಪಲಿಗಳನ್ನ ಅಲ್ಲಿ ಬಿಡೋದು, ಬಾಟ್ಲುಗಳನ್ನ ಅಲ್ಲಿ ಎಸೆಯೋದು, ಈ ಥರ ಎಲ್ಲ ಒಂದು ಸ್ವಲ್ಪ ಇಲ್ಲಿ ಹರಿತ ಕೇರಳ ಮಿಷನ್ ಅಂತ ಇದೆ. ಅಂದರೆ ನಾವು ಸ್ವಚ್ಛವಾಗಿ ಇಡಬೇಕು ನಮ್ಮ ಪರಿಸರ ಅಂತ ಹೇಳಿ. ಸೊ ಆ ಸ್ವಚ್ಛವಾಗಿ ಇಡೋಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಬೇಕು. ಕ್ಯೂವಲ್ಲಿ ಆರಾಮಾಗಿ ಬನ್ನಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಭಾಳ ಪ್ರಶಸ್ತವಾಗಿದೆ ಸ್ಥಳ, ತುಂಬ ಚೆನ್ನಾಗಿದೆ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಪೊಲೀಸ್. ನೀವೆಲ್ಲರೂ ಬಂದುಬಿಟ್ಟು ದರ್ಶನ ಮಾಡಬೇಕು ಮತ್ತು ನಮಗೆಲ್ಲರಿಗೂ ಸಹಕರಿಸಬೇಕು. ಈ ಒಂದು 26 ದಿನಗಳ ಒಂದು ದರ್ಶನ ಸಕ್ಸಸ್ಫುಲ್ ಆಗಿ ತಗೊಂಡೋಗ್ಲಿಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಸಂತೃಪ್ತಿ ಪರಿಯಾಳ ಬಳಗ ಬಕ ಸಾಂತ್ವನ ಪರಿಯಾಳ ಬಳಗ ಒಡಿಪುದ ಜತೆ ಸೇರಿಗೆಡು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಪರಿಯಾಳ ಸಮಾಜದ ಜೋಕ್ಲಿಗ ಸಾಯಪಟ್ಟುನ ಕಾರ್ಯಕ್ರಮ ಒಡಿಪುದ ಅಂಬಾಗಿಲು ಅಮೃತ ಗಾರ್ಡನ್ ನಡತಂಡ. ಸಂತೃಪ್ತಿ ಪರಿಯಾಳ ಬಳಗ ಬಕ ಸಾಂತ್ವನ ಪರಿಯಾಳ ಬಳಗ ಒಡಿಪುದ ಜತೆ ಸೇರಿಗೆಡು ಹರ್ಷ ಭಾರತಿ ಸೇವಾ ಟ್ರಸ್ಟ್ ಒಡಿಪುದ ಪ್ರಯೋಜನೆಡು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಪರಿಯಾಳ ಸಮಾಜದ ಬಿಡ್ಸೆರು ಜೋಗ್ಲೆಗ ಸಾಯಪಣವ ಪಟ್ಟುನ ಸ್ಕೂಲ್ ಬ್ಯಾಗ್ ಕುರ್ಪುನ ಬಕ ಪೊತ್ತಾಗ ಸಂಸ್ಕಾರ ತುಡಾರ್ ಒಂದು ಬದುಕದ ಗುಡಿಕ ನಂದ ತುಡಾರ್ ಪನ್ಪನ ಕಾರ್ಯಕ್ರಮ ಒಡಿಪುದ ಅಂಬಾಗಿಲು ಅಮೃತ ಗಾರ್ಡನ್ ನಡತಂಡ. ಹರ್ಷ ಭಾರತಿ ಸೇವಾ ಟ್ರಸ್ಟ್ ಗುರುಕಾರ್ತಿ ಭಾರತಿ ಹರೀಶ್ ಸುವರ್ಣ ಗುರುಕಾರ್ಮೆ ವಹಿಸ್ತಿದ್ದರು. ಮಲ್ಲಬಿನ್ನೆರು ಪರಿಯಾಳ ಸಮಾಜದ ದುಂಬುದ ಒಡಿಪು ಜಿಲ್ಲಾ ಬಕ ಸತ್ರ ನ್ಯಾಯಾಧೀಶರು ಶ್ರೀನಿವಾಸ ಸುವರ್ಣ ಎಕ್ಕಾರು ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬೈಕಿಯರು. ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಉಪನ್ಯಾಸ ಕೊರಿಯರು. ಸಾಂತ್ವನ ಬಳಗದ ಸದಸ್ಯರು ಆದಿತ್ತೊಂದು ಒಡಿಪು ಜಿಲ್ಲೆಡುಪುನ ನಿಲದಾಂತಿನಕ್ಲ ಅಷ್ಟಮಲಿಗೂ ಪೋದು ಧರ್ಮಗೂ ತರೆಕು ಜಲಗಡ್ಡದಿತ್ತದು ಸೇವೆ ಮಲ್ಪನ ಸತೀಶ್ ಸುವರ್ಣ ಪಂದಬುಟ್ಟು ಕಂಡನು ಬಿಡಿದಿಗ ಸಮ್ಮನದ ಮರ್ಯಾದೆ ಮಲ್ತೆರ. ಹೆಚ್ಚ ಮಾರ್ಗದೆತ್ತಿ ನಿರ್ವೇರ್ ಜೋಕ್ಲಿಗೆ ಪುರಸ್ಕಾರದ ಒಟ್ಟಿಗೆ ಬೊಕ್ಕ ಹರ್ಷ ಭಾರತಿ ಸೇವಾ ಟ್ರಸ್ಟ್ ಪ್ರವರ್ತಕರಾಯನ ಪರಿಯಾಳ ಸಮಾಜದ ಹರೀಶ್ ಸುವರ್ಣ ಬೊಕ್ಕ ಭಾರತಿ ಕಂಡನು ಬಿಡಿದಿಗ ಸಮ್ಮನದ ಮರ್ಯಾದೆ ಮಲ್ತೆರ. 10 12 ಪದವಿ ಬೊಕ್ಕ ಮಿತ್ತ ಮಟ್ಟದ ಬರವು ಕಲ್ತೊಂದುಪ್ಪುನ 80 ಜನ ಬರವು ಕಲ್ಪನಕ್ಲಿಗ ಬರವುಗು ಸಹಾಯಪಣ ಬೊಕ್ಕ ಶಾಲೆದ ಜೋಕ್ಲಿಗ ಸ್ಕೂಲ್ ಬ್ಯಾಗ್ಲೆನ್ ಪಟ್ಟಿಯರು.
ಜಿಲ್ಲಾ ಪರಿಯಾಳ ಸಮಾಜದ ಗುರ್ಕಾರ್ಯರು ಸಂದೀಪ್ ಸಾಲಿಯನ್, ದುಂಬುದ ಗುರ್ಕಾರ್ಯರು ಶಂಕರ ಸಾಲಿಯನ್ ಕಟ್ಪಾಡಿ, ಸಂತೃಪ್ತಿ ಪರಿಯಾಳ ಬಳಗ ಬೊಕ ಸಾಂತ್ವನ ಪರಿಯಾಳ ಬಳಗ ಉಡಿಪುದ ಪದಾಧಿಕಾರಿಗಳು ಹರ್ಷಭಾರತಿ ಸೇವಾ ಟ್ರಸ್ಟ್ದ ಮಾತಾ ಸದಸ್ಯರು ಕಾರ್ಯಕ್ರಮಟಿದ್ದರು. ಅಮ್ಮನ ಹೊಟ್ಟೆಯೊಳಗೆ ತಿರುಗುವಾಗ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ಮಗು ಸುಮ್ಮನಿರೋ ಅಂತ ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಅಮ್ಮ ಆ ತಾಕತ್ತಿಲ್ಲ. ಇದು ಮನವಾಗುತ್ತೆ. ಪ್ರಪಂಚಕ್ಕೆ ಹುಟ್ಟಿ ಬಂದ ಮೇಲೆ ಮಾತಾಡಿಸಲಿಕ್ಕೆ 1000 ಜನ ಸಿಗ್ತಾರೆ. ಹುಟ್ಟಿ ಬರಬೇಕಿದ್ರೆ ಮೊದಲು ನಮ್ಮನ್ನು ಮಾತನಾಡಿಸಿದ್ದು ಅಮ್ಮ. ಸಮಾಜದ ಕಥೆ ನೋಡಿ, ಅಪ್ಪ ಅಮ್ಮನಿಗಿಂತಲೇ ಮೊದಲು ಕೆಲವು ಮಕ್ಕಳು ಹೊರಟು ಹೋಗಿದ್ದಾರೆ. ಆ ಹೋದ ಮಗನನ್ನು ಕೂಡ ಪ್ರತಿದಿನವೂ ಮಾತನಾಡಿಸುವುದು ಕಣ್ಣೀರು ಹಾಕಿ ಹೆತ್ತ ಅಮ್ಮ ಮಾತ್ರ ಜಗತ್ತಿನಲ್ಲಿ. ಇದು ನಮಗೆ ಬಹಳ ಸ್ಪಷ್ಟವಾದ ವಿಷಯ. ಎರಡನೇದು ಹುಟ್ಟಿಸಿದಂತ ಅಪ್ಪ. ನಮ್ಗೆ ಅನಿಸಿಬಿಟ್ರೆ ಬೆಳೆದು ನಿಂತಾಗ ನಮ್ಮ ಅಪ್ಪ ಸ್ಟೈಲ್ ಇಲ್ಲ, ಕಾಲೇಜಿಗೆ ಬಂದ್ರೆ ನಮ್ಮಪ್ಪ ಇರುವುದು ಬೇಡ ಅಂತ ನನ್ನಿಸ್ತದೆ. ವಯೋಸಹಜವಾಗಿ ಬರುವ ವಿಚಾರಗಳೇ. ಆದ್ರೆ ಒಂದು ಗೊತ್ತಿರಲಿ, ನಾವು ಇವತ್ತು ಒಳ್ಳೆಯ ಜಾಗದಲ್ಲಿ ನಿಂತಿದ್ದೇವಾದ್ರೆ ನಮ್ಮನ್ನು ಆ ಜಾಗಕ್ಕೆ ತಂದು ನಿಲ್ಲಿಸಿದ್ದು ಅಪ್ಪನ ಪರಿಶ್ರಮ, ಅಪ್ಪನ ತ್ಯಾಗ, ಅಪ್ಪನ ಕರ್ತವ್ಯ ನಿಷ್ಠೆಗಳು ಮಾತ್ರ. ಶ್ರೀ ಕ್ಷೇತ್ರ ಪೇಂಟೆಬುಟ್ಟು ಕಟಪಾಡಿ ಭಗವಾನ್ ಬಬ್ಬುಸ್ವಾಮಿ ಶ್ರೀ ಸ್ವಾಮಿ ಕೊರಗಜ್ಜ ದೈವಸ್ಥಾನದ ನಿಲೆಟ್ AVS ಕನ್ನಡ ಮಾಧ್ಯಮ ಶಾಲೆದ 150 ಹೆಚ್ಚು ಜೋಕ್ಲಿಗೆ ಸುಮಾರು 2 ಲಕ್ಷ ರೂಪಾಯಿ ಬೆಲೆತ ಬರವು ಕಲ್ಪರೆ ಬೋಡಾಯಿನ ಸಾಧನೆಯನ್ನು ಪಟ್ಟಿಯರು. ಶ್ರೀ ಕ್ಷೇತ್ರ ಪೇಂಟೆಬುಟ್ಟು ಕಟಪಾಡಿ ಭಗವಾನ್ ಬಬ್ಬುಸ್ವಾಮಿ ಶ್ರೀ ಸ್ವಾಮಿ ಕೊರಗಜ್ಜ ದೈವಸ್ಥಾನದ ನಿಲೆಟ್ AVS ಕನ್ನಡ ಮಾಧ್ಯಮ ಶಾಲೆದ 150 ಹೆಚ್ಚು ಜೋಕ್ಲಿಗೆ ಸುಮಾರು 2 ಲಕ್ಷ ರೂಪಾಯಿ ಬೆಲೆತ ಸಮದುತ್ತು ಬೂಕು ಶಾಲೆದ ಬ್ಯಾಗಿಂಚ ಬರವು ಕಲ್ಪರೆ ಬೋಡಾಯಿನ ಸಾಧನೆಯನ್ನು ದೈವಸ್ಥಾನಡು ಪಟ್ಟಿಯರ. ದೈವಸ್ಥಾನದ ಗುರಿಕಾರ್ಯರು ಹರಿಶ್ಚಂದ್ರ ಪಿಲ್ಲಾರ್ ಗುರ್ಕಾರ್ಮೆ ವಹಿಸ್ತು ಪಾತಿರ್ದು ಬರವು ಕಲ್ಪನಕ್ಲ ಬರವು ಗುಮೇದು ಕೊರಿಯರ ಕ್ಷೇತ್ರದ ನಿಲೆಟ್ ಸಹಾಯ ಕೊರೊಂದಿತ್ತದು ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಸಾಮಾಜಿಕ ಸೇವೆ ಮಾಲ್ತೊಂದುಲ್ಲ ಬರವು ಕಲ್ಪನಕ್ಲು ಸಾಧಕರಾದ ಊರುದ ಎಡ್ಡೆ ಜನ ಅಲೆಂದು ಪಂಡ್ಯರ. ತುಕಾರಾಮಯ್ಯಸ್ ಊರ್ವ ಪಾತಿರ್ದು ಜೋಕ್ಲಿಗೆ ಎಡ್ಡೆ ಸಾಧನೆಯನ್ನು ಪಟ್ಟದಿತ್ತದು ಬರವು ಗೆಡ್ಡೆ ಗುಮನ ಕೊಡ್ದು ಸಾಧಕರಾವಡೊಂದು ಎಡ್ಡೆ ಪುಬೇಕಿಯರ. ಬಾಬಾಷಾ ಪ್ರೀಮಿಯಂ ಲೀಗ್ ಡ್ರೈವರ್ ಫ್ರೆಂಡ್ಸ್ ಅಲ್ಪಲಾಕ್ ಟ್ರೋಫಿ 2026 ಕ್ರಿಕೆಟೆಡ್ ಸುರುತ್ತ ಸ್ಥಾನ ಪಡೆಯಿನ ಚಾಂಪಿಯನ್ ಕೂಟದ ಟ್ರೋಫಿನ ದೈವಸ್ಥಾನದ ಸನ್ನಿಧಿಡಿದು ಇಸೇಸ ಪ್ರಾರ್ಥನೆ ಮಲ್ತೆರ. ಕಟಪಾಡಿ ಪೇಂಟೆಬುಟ್ಟು ಕ್ಷೇತ್ರದ ಪದಾಧಿಕಾರಿಗಳು 10 ಸಮಸ್ತೆರ ಗುರಿ ಕಾರ್ಯರು ಬರವು ಕಲ್ಪವನಕ್ಲು ಬೊಕ್ಕ ಭಕ್ತಿಯರು ಕಾರ್ಯಕ್ರಮ ಇಟ್ಟರು. ಇವತ್ತಿನ ದಿವಸ ವರ್ಷಂಪ್ರತಿ ಸ್ಥಳೀಯ ಶಾಲಾ ಬಡ ಮಕ್ಕಳಿಗೆ ಸುಸಜ್ಜಿತವಾದಂತಹ ಪರಿಕರಗಳು ಅಂದರೆ ಪುಸ್ತಕಗಳು, ಸಮವಸ್ತ್ರ, ಕೊಡೆ ಹಾಗೂ ಸ್ಕೂಲ್ ಬ್ಯಾಗ್ ಎಲ್ಲ ಸುಮಾರು 150ಕ್ಕೂ ಮಿಕ್ಕಿನ ಮಕ್ಕಳಿಗೆ ಇವತ್ತಿನ ದಿವಸ ಹಸ್ತಾಂತರ ಮಾಡಲಾಗಿದೆ. ಪಡ್ಕೊಂಡಂತಹ ಎಲ್ಲ ಮಕ್ಕಳು ಆ ವಿದ್ಯೆಗೆ ಗಮನವನ್ನು ಕೊಟ್ಟು ವಿದ್ಯೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ಆ ಕಲಿತಂತಹ ವಿದ್ಯೆಗೆ ಕೂಡ ಉದ್ಯೋಗವನ್ನು ಪಡುವಂತಹ ಆ ಯೋಗ ಅನುಕೂಲವನ್ನು ಭಗವಾನ್ ಶ್ರೀ ಬಬ್ಬುಸ್ವಾಮಿ ಹಾಗೂ ಸ್ವಾಮಿ ಕೊರಗಜ್ಜನವರಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಇನ್ನು ಮುಂದೆ ಕೂಡ ಈ ಸಾನ್ನಿಧ್ಯದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ಹರಿಶ್ಚಂದ್ರ ಪಿಲ್ಲಾರ್ ಇವರು ಮುಖ್ಯ ಕಾರಣ. ಯಾಕಂದರೆ ಇಂತಹ ಕಾರ್ಯಕ್ರಮಗಳೇ ಅಂದರೆ ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಸಾಂಸ್ಕೃತಿಕ ಅಥವಾ ಕ್ರೀಡಾ ಕಾರ್ಯಕ್ರಮಗಳಾಗಿರ್ಬೋದು, ಅವರು ಎದುರು ನಿಂತು ಅವರ ಸಂಪೂರ್ಣ ಸಹಕಾರ ಬೆಂಬಲದಿಂದ 10 ಸಂಸ್ಥರು ಬಹಳಷ್ಟು ಉತ್ತೇಜನದಿಂದ ಹುರುಪಿನಿಂದ ಈ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಮುಂದೆ ಕೂಡ ಇಂತಹ ಅನೇಕ ಕಾರ್ಯಗಳನ್ನು ಮಾಡುವಂತಹ ಅನುಗ್ರಹ ನಮಗೆ ಬಬ್ಬುಸ್ವಾಮಿ ಕೊರಗಜ್ಜ ಅನುಗ್ರಹಿಸಲಿ ಎಂದು ಈ ಮೂಲಕ ಪ್ರಾರ್ಥನೆ. ಪ್ರತಿ ವರ್ಷ ನಾವು ಕ್ಷೇತ್ರ ಪೇಟೆಬೆಟ್ಟು ವತಿಯಿಂದ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಬೇಕಂತೇಳಿ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಒಂದು ಕಡೆಯಲ್ಲಿ ಹೇಳಿದ್ದಾರೆ, ಶಿಕ್ಷಣದಿಂದ ಪ್ರಗತಿಯನ್ನು ಸಾಧಿಸಬಹುದು, ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೆ ಮೂಲವಾದ ಔಷಧ. ಆದರೆ
ಬಹುಶಃ ಬಹಳಷ್ಟು ವರ್ಷಗಳಿಂದ ಈ ಒಂದು ತಳಮಟ್ಟದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅವರನ್ನೆಲ್ಲ ಒಂದು ಮೇಲೆತ್ತಬೇಕನ್ನುವ ಒಂದು ಘನ ಉದ್ದೇಶದಿಂದ ನಾವೊಂದು ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೇವೆ. ಬಹುಶಃ ಇದಕ್ಕೆ ನಮ್ಮ ಎಲ್ಲ 10 ಸದಸ್ಯರು, ನಮ್ಮ ಮ್ಯಾನೇಜ್ಮೆಂಟ್, ಸ್ಥಳದಾನಿಗಳು ಹಾಗೂ ನಮ್ಮ ಭಕ್ತವರ್ಗದವರು ಎಲ್ಲರ ಸಹಕಾರದಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ನಮನೆಯ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವ ಒಂದು ಯೋಚನೆಯಲ್ಲಿ ಇದ್ದೇವೆ. ಫ್ಯಾಷನ್ ಲೋಕದ ಮಾಮಲ್ಲ ಅಂಗಡಿಲಿಡ ಒಂಜಾದುಪ್ಪನ ಮದಿಮೆದ ಸೀರೆಲೆನ ಪುದರ್ಪೊಯಿ ಜವಳಿ ಅಂಗಡಿ ಬಂಟ್ವಾಳದ ಅಂಚನ್ ಸಿಲ್ಕ್ಸ್ಡ್ ಜೂನ್ 17 ಆಗಸ್ಟ್ 17 ಮಟ್ಟ ಅಂಚನೋತ್ಸವ ನಡಪರೆ ಉಂಡು. ಫ್ಯಾಷನ್ ಲೋಕದ ಮಾಮಲ್ಲ ಅಂಗಡಿಲಿಡು ಒಂಜಾದುಪ್ಪನ ಮದಿಮೆ ಸೀರೆಲೆನ ಪುದರ್ಪೊಯಿ ಜವಳಿ ಅಂಗಡಿ ಬಂಟ್ವಾಳದ ಅಂಚನ್ ಸಿಲ್ಕ್ಸ್ಡ್ ಜೂನ್ 17 ಆಗಸ್ಟ್ 17 ಮುಟ್ಟ ಅಂಚನೋತ್ಸವ ನಡಪೆರೆ ಉಂಡು. ಅಂಚನ್ ಸಿಲ್ಕ್ಸ್ ಅಂಗಡಿ 28ನೇ ವರ್ಷಕ್ಕೆ ಕಾರ್ದೀಪನ ಈ ಪೊರ್ತುಡು ಹೋಲ್ಸೇಲ್ ಬಿಲೆಟ್ ಕಂಪೆನಿಡ್ದು ಸೀದಾ ಮುಲ್ಪದ ಗಿರಾಕಿಲೆಗ್ ಮುಟ್ಟಾವನ ಸಂಭ್ರಮಾಚರಣೆ ಮುಂದಾದುಂಡು. ಅಂಚನೋತ್ಸವಡು ಪೊರ್ತುಡು ಒವ್ವೇ ಕುಂಟದೆತ್ತನಲ ಇಸೆ ಸರಿಯಾಯಿತೀತದ ಭರ್ಜರಿ ಶಾಪಿಂಗ್ ಮಲ್ಪೊಲಿ ಬೇತೆ ಬೇತೆ ನಮೂನೆದ ಫ್ಯಾನ್ಸಿ ಐಟಮ್ಸ್ ಬೊಕ ಫುಟ್ವೇರ್ ಕಲೆಕ್ಷನ್ಲ ಒಂಜೇ ಕಡೆಟ್ ತಿಕ್ಕೊಂಡು ಸೌದಿ ಬಿಲ್ಲವಾಸ್ ದಮಾಮ್ ಸೌದಿ ಅರೇಬಿಯಾದ 2027ನೇ ಸಾಲದ ಮಹಾಸಭೆ ಜುಬೈಲ್ದ ಪುಳಿ ರೆಸ್ಟೋರೆಂಟ್ದ ಫ್ಲೆಕ್ಸೋನ್ ಆಡಿಟೋರಿಯಂಡ್ ನಡತಂಡ ಗುರ್ಕಾರ್ಯರಾದ ಸತೀಶ್ ಕುಮಾರ್ ಅಂಚನ್ ಬಜಾಲ್ ಬೊಕ ಪ್ರಧಾನ ಕಾರ್ಯಂತರಾದ ರೋಷನ್ ಕೋಟ್ಯನ್ ಮಕ್ಳಿಗೆ ಪಿರ ಅಧಿಕಾರ ಕೊಡ್ತೇರ. ಸೌದಿ ಬಿಲ್ಲವಾಸ್ ದಮಾಮ್ ಸೌದಿ ಅರೇಬಿಯಾದ 2027ನೇ ಸಾಲದ ಮಹಾಸಭೆ ಜುಬೈಲ್ದ ಪುಳಿ ರೆಸ್ಟೋರೆಂಟ್ದ ಫ್ಲೆಕ್ಸೋನ್ ಆಡಿಟೋರಿಯಂಡ್ ನಡತಂಡ ಗುರ್ಕಾರ್ಯರಾದ ಸತೀಶ್ ಕುಮಾರ್ ಅಂಚನ್ ಬಜಾಲ್ ಬೊಕ ಪ್ರಧಾನ ಕಾರ್ಯಂತರಾದ ರೋಷನ್ ಕೋಟ್ಯನ್ ಮೆಕ್ಲಿನ ಪಿರ ಅಜಪು ನಡತಂಡ ಲೇಸ್ತ ಚಾವಡಿಡಿತಿನ ಬಿನ್ನೇರು ಸಂಘಟನೆದ ಪದಾಧಿಕಾರಿಲ ತೊಡರ್ಬುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರ. ಗುರ್ಕಾರ್ಯರ ಸತೀಶ್ ಕುಮಾರ್ ಅಂಚನ್ ಬಜಾಲ್ ಗುರ್ಕಾರ್ಮೆ ವಹಿಸ್ತಿತ್ತೇರ. ಪ್ರಧಾನ ಕಾರ್ಯಂತರ ರೋಷನ್ ಕೋಟ್ಯನ್ ವರದಿ ದುಂಬುದಿಯೇರ ಪಣವದು ಗುರ್ಕಾರ್ಯರ ಹರೀಶ್ ಪೂಜಾರಿ ತೋನ್ಸೆ ಲೆಕ್ಕಪತ್ರ ದುಂಬುದಿಯೇರ ಸಂಘದ ಮರ್ಯಾದೆ ಗುರ್ಕಾರ್ಯರ ಸದಾಶಿವ ಪೂಜಾರಿ ಹೊಸ ಪದಾಧಿಕಾರಿನ ಬೊಕ್ಕ ಕಾರ್ಯಕಾರಿ ಸಮಿತಿದ ಅಜಪು ಕಾರ್ಯ ನಡಪಾದ ಎಡ್ಡೆಪು ಬಯಕೇರ ಬೊಕ್ಕರಿ ಮರ್ಯಾದೆ ಗುರ್ಕಾರ್ಯರ ಯುವ ಉದ್ಯಮಿ ಯೋಗೀಶ್ ಪೂಜಾರಿ ಕಟ್ಪಾಡಿ ಹೊಸ ಸಮಿತಿಗೆ ಸಲಹೆ ಮಾರ್ಗದರ್ಶನ ಕೊರಿಯರ. ಹೊಸ ಪದಾಧಿಕಾರಿನ ಇವರ ಇಂಚುಂಡು ಮರ್ಯಾದೆ ಗುರ್ಕಾರ್ಯರ ಸದಾಶಿವ ಪೂಜಾರಿ ಬೊಕ್ಕ ಯೋಗೀಶ್ ಪೂಜಾರಿ ಕಟಪಾಡಿ ಗುರ್ಕಾರ್ಯರ ಸತೀಶ್ ಕುಮಾರ್ ಅಂಚನ್ ಬಜಾಲ್ ಒತ್ತು ಗುರ್ಕಾರ್ಯರ ವಿಶ್ವನಾಥ ಸುವರ್ಣ ಬೊಕ್ಕ ಸುಂದರದಾಸ್ ಪೂಜಾರಿ ಪ್ರಧಾನ ಕಾರ್ಯಂತರ ರೋಷನ್ ಕೋಟ್ಯಾನ್ ಜೊತೆ ಕಾರ್ಯಂತರ ರಾಜೇಶ್ ತೋನ್ಸೆ ಬೊಕ್ಕ ಮನೋಹರ ಅಮೀನ್ ಪಣವದು ಗುರ್ಕಾರ್ಯರ ಹರೀಶ್ ಪೂಜಾರಿ ತೋನ್ಸೆ ಇಂಚ ಪದಾಧಿಕಾರಿನ ಅಜಪ್ಪು ನಡತಂಡ ಬೇತೆ ಬೇತೆ ಸಮಿತಿಲೆನ್ ಕಟ್ಟದೇರ ಪಿರಾಧಿಕಾರದ ತೊನ್ನ ಸಂಘದ ಗುರ್ಕಾರ್ಯರ ಸತೀಶ್ ಕುಮಾರ್ ಅಂಚನ್ ಬಜಾಲ್ 2026-27ನೇ ವರ್ಷದ ಕಾರ್ಯಕ್ರಮಲು ಯೋಜನೆಲೆನ ಮಾಹಿತಿ ಕೊರಿಯರ. ಕುಡ್ಲ ಮುಡುಶೆಡ್ಡದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನನು ಜೀರ್ಣೋದ್ಧಾರ ಮಲ್ಪನೆಲೆ ಕೊಡು ಶಿಲಾನ್ಯಾಸ ನಡಪರೆಯಿತದ 5 ಶಿಲಾನ್ಯಾಸದ ಜಾಗಿಡ ದತ್ತದ ಧಾನ್ಯ ಬಿತ್ತುನ ಕಾರ್ಯಕ್ರಮ ನಡತಂಡ. ಕುಡ್ಲ ತಾಲೂಕದ ಮೂಡಿಶೆಡ್ಡದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನನು ಜೀರ್ಣೋದ್ಧಾರ ಮಲ್ಪನೆಲೆ ಕೊಡು ಶಿಲಾನ್ಯಾಸ ನಡಪರೆಯಿತದ 5 ಶಿಲಾನ್ಯಾಸದ ಜಾಗಿಡ ದತ್ತದ ಧಾನ್ಯ ಬಿತ್ತುನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರ. ಜುಲೈ 1 ಕಾಂಡೆ ಎಡ್ಡೆ ಮೂರ್ತುಡು ಬಾಲಾಲಯುಡು ದೇವರನ ಪ್ರತಿಷ್ಠೆ ಜುಲೈ 2 ಕಾಂಡೆ 8 ಗಂಟೆಗೆ ಹೊಸ ದೇವಸ್ಥಾನ ಕಟ್ಟ್ಯಾರೆ ಶಿಲಾನ್ಯಾಸ ನಡಪರೆ ಉಂಡು. ಜೂನ್ 15 ಕಾಂಡೆ 8 ಗಂಟೆಗೆ ದೇವಸ್ಥಾನದ ಅಂಗನೋಡು ಶಿಲ್ಪಿಲಿಡ್ದು ಮರದ ಕೆಲಸ ಸುರು ಮಲ್ಪರೆ ಮೂರ್ತ ನಡಪುಂಡು. ಮಾತೆರ್ಲೈ ಪುಣ್ಯ ಕಾರ್ಯಡು ಪಾಲ್ದಿತ್ತು ಒಂದು ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ತೆರಿಪಾದಿರು. ಕೊಡುಪು ಕೃಷ್ಣರಾಜ ತಂತ್ರೆ ಪ್ರಧಾನ ಪೂಜೆ ಮಲ್ಪನ ರಾಮಚಂದ್ರ ಉಡುಪ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಚಂದ್ರಹಾಸ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಶಿವರಾಮ ಮಲ್ಲಿ, ಕಾರ್ಯ ಗುರ್ಕಾರ್ಯರ ಗಿರಿಧರ ಶೆಟ್ಟಿ, ಪ್ರಧಾನ ಕಾರ್ಯಂತರ ಸಂತೋಷ್ ಶೆಟ್ಟಿ ಪಸಲಕ್ಕೆ, ಕಾರ್ಯಂತರ ಸುಧಾಕರ್ ರೈ ಧಾನ್ಯ ಬಿತ್ತುನ ಪೊರ್ತುಡಿತ್ತರು.
ಕನ್ನಡ ಬೊಕ ತೆಲುಗು ಭಾಷೆಲಿಡ್ ತಯಾರ ಒಂದುಪ್ಪುನ ಬಾರಿ ಎದುರ್ತು ಒಂದುಪ್ಪುನ ಹಲ್ಕಾ ಡಾನ್ ಸಿನಿಮಾಡು ತುಳು ಸಿನಿಮಾ ರಂಗದ ರೂಪೇಶ್ ಶೆಟ್ಟಿ ನಟೆಯಾದುಲ್ಲೆರ್. ತುಳು ಕನ್ನಡ ಸಿನಿಮಾಲೆಡು ಪುದರ್ಪುಯಿ ಕಲಾವಿದರಾದುಪುನ ರೂಪೇಶ್ ಶೆಟ್ಟಿ ಕನ್ನಡ ಬೊಕ ತೆಲುಗು ಭಾಷೆಲಿಡ್ ತಯಾರ ಒಂದುಪ್ಪುನ ಜನ ಬಾರಿ ಎದುರ್ತು ಒಂದುಪ್ಪುನ ಹಲ್ಕಾ ಡ್ಯಾನ್ ಸಿನಿಮಾಡು ನಟೆಯಾದುಲ್ಲೆರ್. ಪುದರ್ಪುಯಿ ಸಿನಿಮಾ ತಯಾರು ಮಲ್ಪುನಾರ KP ಶ್ರೀಕಾಂತ್ ಚಲಾ ನಿರ್ದೇಶನೋಡು ತಯಾರು ಮಲ್ತೊಂದುಪ್ಪುನ ಈ ಸಿನಿಮಾ ಮೈಲಾರಿ ಟಗರು ಸಲಗ UAE ಸೇರಿನಂಚ ಪಾಕ ಸೂಪರ್ ಹಿಟ್ ಸಿನಿಮಾಲೆನ್ ಕೊಡ್ತುನ ನಿರ್ಮಾಣ ಸಂಸ್ಥೆದ ಬೊಕ್ಕೊಂಜಿ ಮಲ್ಲ ಆಸಿದಿವನ್ನ ಯೋಜನೆ ಅದು ಹಲ್ಕಾ ಡಾನ್ ಗುಮನ ಒಯ್ತದಂಡ ಈ ಸಿನಿಮಾಡು ನಟೆ ಆದುಪನೇಕ ಖುಷಿ ತಿರುಪಾದಿನ ರೂಪೇಶ್ ಶೆಟ್ಟಿ ಪಾತ್ರದ ನಿರ್ದೇಶಕರ ಚಲಾ ಬೊಕ್ಕ ನಿರ್ಮಾಪಕರ KP ಶ್ರೀಕಾಂತರಿಗೆ ಸೊಲ್ಮೆ ಸಂದಾದೆರ. ಕನ್ನಡ ಬೊಕ್ಕ ತೆಲುಗು ರಡ್ಡು ಭಾಷೆಲೆಡ್ಲ ಈ ಸಿನಿಮಾ ತಯಾರ ಒಂದುಪ್ಪು ನೀಡಿದವರ ಸಿನಿಮಾ ಅಭಿಮಾನಿಲು ಹಲ್ಕಾ ಡಾನ್ ಬಿಡುಗಡೆ ಅಪ್ನೇನು ಎದುರುತ್ತು ಒಂದಿಲ್ಲೆರ್. ಗುರುಪುರ ಬಂಟೇರ್ನ ಮಾತೃ ಸಂಘದ 13ನೇ ವರ್ಷದ ಸಭೆ ತಲೆಕೊಡು ರಾಷ್ಟ್ರೀಯ ಬಂಟೇರ್ನ ಸಂಘೋಲೆನ ಯುವ ಪ್ರತಿಭೆಲೆನ ಅನಾವರಣದ ನೃತ್ಯ ರಡ್ಡು ಸರತ್ತ 20 ಪಂಥದ ಕಾರ್ಯಕ್ರಮ ಜೂನ್ 13 ನಡಪರೈತದು ಆಲೆಕೊಡು ಅಟ್ಟಣದ ಸಭೆ ನಡಪಾದೆರು. ಗುರುಪುರ ಬಂಟೇರ್ನ ಮಾತೃ ಸಂಘದ 13ನೇ ವರ್ಷದ ಸಭೆ ತಲೆಕೊಡು ರಾಷ್ಟ್ರೀಯ ಬಂಟೇರ್ನ ಸಂಘೋಲೆನ ಯುವ ಪ್ರತಿಭೆಲೆನ ಅನಾವರಣದ ನೃತ್ಯ ರಡ್ಡು ಸರತ್ತ 20 ಪಂಥದ ಕಾರ್ಯಕ್ರಮ ಜೂನ್ 13 ಕಾಂಡೆ 9 ಮೂಡಿಶೆಡ್ ಪಿಲುಕುಳದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನಡು ನಡಪಾಯರೆ ಅಟ್ಟಣೆ ಮಂತದಿತ್ತೆರು. ಕಾರ್ಯಕ್ರಮಟ್ಟು ದುಂಬತ್ತ ಅಟ್ಟಣೆದ ಸಭೆ ಬಣ್ಸ್ ಹಾಸ್ಟೆಲ್ದ ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಸಭಾಭವನೋಡು ನಡತಂಡು. ಗುರುಪುರ ಬಂಟೇರ್ನ ಸಂಘದ ಒತ್ತು ಗುರುಕಾರ್ಯರು ಪ್ರವೀಣ್ ಆಳ್ವ ಎದ್ದುಕೊಂಡ್ಯರು. ಗುರುಕಾರ್ಯರು ಸಂತೋಷ್ ಶೆಟ್ಟಿ ಹೊಸಲಕ್ಕೆ ಗುರುಕಾರ್ಮೆ ವಹಿಸ್ತಿದ್ದರು. ಡಾಕ್ಟರ್ ಆಶಾ ಜ್ಯೋತಿರೈ ಸುರತ್ಕಲ್ ಬಂಟೇರ್ನ ಸಂಘದ ದುಂಬುದ ಗುರುಕಾರ್ಯರು ಉಲ್ಲಾಸ್ ಶೆಟ್ಟಿ, ಸಂಚಾಲಕರು ಸುದರ್ಶನ ಶೆಟ್ಟಿ ಪೇರ್ಮಂಕಿ, ಸಾಂಸ್ಕೃತಿಕ ಕಾರ್ಯಂತರ ದೀಪಕ್ ಶೆಟ್ಟಿ ಬೇತೆ ಬೇತೆ ಬಂಟೇರ್ನ ಸಂಘಲೇನ ಗುರುಕಾರ್ಲು ಪದಾಧಿಕಾರುಲು ಸಭೆಟಿದ್ದರು. ಯುವ ಪ್ರತಿಭೆಲೆನ ಗೊತ್ತು ಮಲ್ಪರೆಗಾದ ನಡಪಾವನ ನೃತ್ಯ ರಡ್ಡು ಸರತ್ತ 20 ಪಂತುಗು ಸುರುತ್ತ ಇನಾಮು 1 ಲಕ್ಷ ರೂಪಾಯಿ, ರಡ್ಡನೇ ಇನಾಮು 50,000 ರೂಪಾಯಿ, ಮೂಜನೇ ಇನಾಮು 30,000 ರೂಪಾಯಿ ಬೊಕ್ಕ ಪಾಲ್ದಿತೊನ್ನ ಸಂಘದ ಕೂಟಲೆಗ್ 10,000 ರೂಪಾಯಿ ಲೆಕ್ಕ ಮರ್ಯಾದೆ ಪಣವು ಕೊರ್ಪುನೊಂದು ಪದಾಧಿಕಾರುಲು ಸಭೆಟ್ಟು ಮಾಹಿತಿ ಕೊರಿಯರು. ತುಳು ಭಾಷೆಗೆ ತರ್ಜುಮೆ ಮಲ್ತಿನ ಕನಕದಾಸರ್ನ ಕಾವ್ಯ ಕೀರ್ತನದ ತಿರ್ಲು ಪುರ್ಲು ಪನ್ಪುನ ಪಾತರ ಕತೆ ಕಾವ್ಯ ಓದುನ ಕಾರ್ಯಕ್ರಮ ಕುಡ್ಲದ ಒರುವ ಸ್ಟೋರ್ ತುಳು ಭವನಡು ಜೂನ್ 13 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಡಪುಂಡು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನಿಲೆಟ್ ಗುರುಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್ ಗುರುಕಾರ್ಮೆಡ್ ನಡಪುನ ಕಾರ್ಯಕ್ರಮವನ್ನು ಪ್ರೊಫೆಸರ್ AV ನಾವಡೇರು ಉದಿಪನ ಮಲ್ಪೆರಂದು ಅಕಾಡೆಮಿದ ಪ್ರಕಟಣೆಡು ತೆರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.